ಕಟಪಾಡಿ ಕುದ್ರ ಕ್ರಿಯೇಷನ್ ಬ್ಯಾನರ್ನ ಅಡಿಯಲ್ಲಿ ಎರಡನೇ ಕಿರುಚಿತ್ರಕ್ಕೆ ಮುಹೂರ್ತ ಕಾರ್ಯಕ್ರಮ ಕಟಪಾಡಿ ಮಟ್ಟುವಿನಲ್ಲಿ ನಡೆಯಿತು. ಈ ಸಂದರ್ಭ ಮಾತನಾಡಿದ ಚಿತ್ರದ ನಿರ್ದೇಶಕ ರಂಜಿತ್ ಮಟ್ಟು ಅವರು, ಕುದ್ರ ಕ್ರಿಯೇಷನ್ ಬ್ಯಾನರ್ನ ಅಡಿಯಲ್ಲಿ ಪ್ರಥಮವಾಗಿ ನಿರೀಕ್ಷಾ ಎಂಬ ಕಿರುಚಿತ್ರವನ್ನು ನಿರ್ಮಾಣ ಮಾಡಿದ್ದು ಬಹಳ ಜನಪ್ರಿಯತೆ ಗಳಿಸಿತ್ತು. ಇದೀಗ ಹೆಸರಿಡದಂತಹ ಎರಡನೇ ಕಿರುಚಿತ್ರಕ್ಕೆ ಈ ಚಿತ್ರದ ಕಲಾವಿದರಿಂದಲೇ ಮುಹೂರ್ತ ಕಾರ್ಯಕ್ರಮ ನಡೆಸಲಾಗಿದೆ. ಚಿತ್ರದಲ್ಲಿ ಕ್ಯಾಮರಾಮನ್ ಆಗಿ ಮಂಗಳೂರಿನ ನವಯುವಕ ಪ್ರೀತಮ್ ಕಾರ್ಯನಿರ್ವಹಿಸಲಿದ್ದು, ಕಲಾವಿದರಾಗಿ ವಿಶ್ವನಾಥ ಮಟ್ಟು, ಹರೀಶ್ ಬಂಟಕಲ್ಲು, ಚೇತನ್ ಬಂಟಕಲ್ಲು, ಸ್ವಾತಿ ತೊಟ್ಟಂ, ಯಶೋಧ ಪಡುಬಿದ್ರಿ, ಜಗದೀಶ್ ಸುಳ್ಯ, ಸುರೇಶ್ ಯರ್ಮಾಳ್ ಉಪಸ್ಥಿತರಿದ್ದರು. ಮಟ್ಟು ಕಟಪಾಡಿ ಎಂಗಲ ಒಂಜಿ ಎಲ್ಲಿಯ ತಂಡ ಈ ತಂಡದ ಒಂಜಿ ಕುದುರ್ ಕ್ರಿಯೇಷನ್ ಪಂದ ಒಂಜಿ ಬ್ಯಾನರ್ ಎಂಕಲು ಪ್ರಥಮವಾದ ಒಂಜಿ ನಿರೀಕ್ಷಾ ಬಂದ ತುಳು ಶಾರ್ಟ್ ಮೂವಿ ಮಲ್ತ ಅವು ಯಶಸ್ವಿಯಾದ ಪ್ರಯೋಗ ಅಂಚೆನೆ ಇತ್ತೆ ನನೊಂಜಿ ಪ್ರಯತ್ನ ಜಾದ ಐತ ಇನಿ ಮೂರ್ತ ಮಲ್ತೊಂದುಲ್ಲ ಅಂಚೆನೆ ಈ ಟೆಲಿಫಿಲ್ಮ್ಗು ಎಂಕಲೊಟ್ಟಿಗೂ ಕ್ಯಾಮರಾಮ್ಯಾನ್ ಅದು ಪ್ರೀತಮ್ ಕುಡ್ಲದಾರು ಅಂಚೆನೆ ನೆಕ್ ಡೈರೆಕ್ಷನ್ ಯಾನೇ ಮಲ್ತೊಂದಿಲ್ಲ ಅಂಚೆನೆ ಕಲಾವಿದರಾದ ವಿಶ್ವನಾಥ್ ಮಟ್ಟು, ಸ್ವಾತಿ ತೊಟ್ಟಂ, ಜಗದೀಶ್ ಸುಳ್ಯ ಬೊಕ್ಕ ಎಂಕಲ್ಗೆ ಮಸ್ತ್ ಬೆರಿಸಾಯಾದ ಹರೀಶ್ ಬಂಟಕಲ್ ಅಂಚೆನೆ ಚೇತನ್ ಬಂಟಕಲ್ ಉಳ್ಳೇರು ಅಂಚೆನೆ ಸುರೇಶ್ ಯರ್ಮಾಳ್ ಎಂಕಲ್ನ ಈ ಒಂಜಿ ಎಲ್ಲಿನ ಪ್ರಯತ್ನ ಇನಿ ಶುರು ಮಲ್ತೊಂದಿಲ್ಲ ನೆಕ್ ಕಲಾಭಿಮಾನ ನಿಗಲ್ನ ಮಸ್ತ್ ಪ್ರೋತ್ಸಾಹ ಬೋಡ್ ಬಂದು ಕೇಳಿದ್ರು.